ಒಡಿಯೂರು ಶ್ರೀಗಳ ಷಷ್ಠಬ್ದ ಸಂಭ್ರಮ ಸಮಿತಿ ಮಂಜೇಶ್ವರ ವಲಯ ವತಿಯಿಂದ ಮಂಜೇಶ್ವರ ಜಮ್ಮದ ಮನೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸರಣಿ ಕಾರ್ಯಕ್ರಮಗಳಿಗೆ ಚಾಲನೆ. ಮಂಜೇಶ್ವರ ವಲಯದ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗದ ಉದ್ಘಾಟನೆ ನಡೆಯಲಿದೆ ಅಂತ ಮಂಜೇಶ್ವರ ವಲಯ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಶ್ರೀಧರ್ ಭಟ್ ಮಾವೆ ತಿಳಿಸಿದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವ ಜ್ಞಾನ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಫೆಬ್ರವರಿ 7ರಂದು ಮಧ್ಯಾಹ್ನ 2ರಿಂದ 60 ಭಜನಾ ಸಂಘಗಳಿಂದ ಕುಣಿತ ಭಜನೆ, ಸಂಜೆ 4ರಿಂದ ಸರಣಿ ಕಾರ್ಯಕ್ರಮಕ್ಕೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಚಾಲನೆ ನೀಡಿ ಆಶೀರ್ವಚನ ನೀಡಲಿದ್ದಾರೆ. ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರು ಆಶೀರ್ವಚನ ನೀಡಲಿದ್ದಾರೆ. ವಿಶೇಷ ಅಭ್ಯಾಗತರಾಗಿ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ, ಮಾಜಿ ಶಾಸಕ ಪದ್ಮನಾಭ್ ಕೊಟ್ಟಾರಿ ಮತ್ತಿತರರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ನಾವು ಈಗಾಗಲೇ ನಮ್ಮ ಬೇರೆ ಸಂಸ್ಥೆ ವತಿಯಿಂದ ಹಲವಾರು 500ಕ್ಕಿಂತ 600ಕ್ಕೆ ಹತ್ತಿರ ಬೇರೆ ಒಂದು ಆಸ್ಪತ್ರೆಯನ್ನು ಮಾಡಿಸಿದ್ದೇವೆ. ಈಗ ಅದನ್ನು ಮುಂದುವರಿಸಿಕೊಂಡು ಈ ನಿಟ್ಟಿನಲ್ಲಿ ಒಂದು ಉಚಿತ ಕಣ್ಣಿನ ಶಿಬಿರ ಮಾಡಿ ಅವರನ್ನು ಕಳೆದುಕೊಂಡು ಉಚಿತ ಕಣ್ಣಿನ ಆಪರೇಷನ್, ಕ್ಯಾಟ್ರಾಕ್ಟ್ ಎಲ್ಲ ಅಲ್ಲ, ತಿಮಿರ ಅಂತ ಹೇಳಿದ್ರೆ ಮಲಯಾಳದಲ್ಲಿ ಪರ ಚಿಕಿತ್ಸೆ ನಡೆಸುವಂತಹ ಕಾರ್ಯಕ್ರಮ, ಅಲ್ಲಲ್ಲಿ ಹರಿಕಥೆ ಮತ್ತು ದಿನದ ಕೊನೆಯ ಭಾಗದಲ್ಲಿ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ. ನಮ್ಮ ಈ ಕ್ಷೇತ್ರದಲ್ಲಿ ಯಕ್ಷಗಾನಕ್ಕೊಂದು ಬಹಳ ಒಂದು ಇಷ್ಟವಾದ ಸ್ಥಾನ ಇದೆ. ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿ ಒಂದೊಂದು ಸತ್ಸಂಗ ಕಾರ್ಯಕ್ರಮ, ಕೊನೆಯಲ್ಲಿ ಮನೋರಂಜನಾ ಕಾರ್ಯಕ್ರಮ. ಪ್ರಕ್ಷಬ್ಧ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ನವನೀತಾ ಶೆಟ್ಟಿ ಕದ್ರಿ ಮಾತನಾಡಿ, ಮಂಜೇಶ್ವರ ವಲಯ ಸಮಿತಿಯು ಮಂಜೇಶ್ವರ, ವರ್ಕಾಡಿ, ಮೀಂಜಾ, ಮಂಗಲ್ಪಾಡಿ ಮತ್ತು ಪೈವಳಿಕೆ ಪಂಚಾಯತ್ ಸಮಿತಿಯನ್ನ ರಚಿಸಿಕೊಂಡು ವಿಶಿಷ್ಟವಾಗಿ ಕಾರ್ಯಾಚರಿಸುತ್ತಾ ಇದೆ. ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆಗಸ್ಟ್ 8ರಂದು ಸಮಾರೋಪ ಸಮಾರಂಭ ನಡೆಸಲಾಗುವುದು. ಯೋಜನೆಯಲ್ಲಿ ಸಂಘಟಿಸಲ್ಪಟ್ಟವರನ್ನ ಸೇವಾ ಬಳಗದ ಚಟುವಟಿಕೆಯಲ್ಲಿ ಬಳಿಕವೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವ ಯೋಜನೆಯಿದೆ ಎಂದರು. ಮಂಜೇಶ್ವರ ಪ್ರಾದೇಶಿಕ ಸಮಿತಿ ಅದು ನಮ್ಮ ಷಷ್ಠಬ್ದಿ ಸಮಿತಿಯ ಒಂದು ಉಪಸಮಿತಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಬೇಕು ಎನ್ನುವಂತಹ ಯೋಜನೆ ಮಾಡಿ ವಿಶೇಷವಾಗಿ ನಮ್ಮ ಮಂಜೇಶ್ವರ ಪ್ರಾದೇಶಿಕ ಸಮಿತಿ ಅಧ್ಯಕ್ಷರು ಶ್ರೀ ಶಶಿಧರ್ ಶೆಟ್ಟಿ ಜಮ್ಮದ ಮನೆ ಅವರು ಒಡಿಯೂರು ಕ್ಷೇತ್ರದ ಬಹಳ ನಿಕಟವರ್ತಿಗಳು ಮತ್ತು ಸಮಾನ ಮನಸ್ಕ ಗುರುಬಂಧುಗಳ ಒಂದು ಕೂಡುವಿಕೆಯಲ್ಲಿ ಮಂಜೇಶ್ವರ ಪ್ರಾದೇಶಿಕ ಸಮಿತಿ ರಚಿಸಲ್ಪಟ್ಟು ಅವರು ಉಳಿದ ಸಮಿತಿಗಳಿಗೆ ಒಂದು ಮಾದರಿಯಾಗಿ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ನವನೀತ್ ಶೆಟ್ಟಿ ಕದ್ರಿ, ಕೋಶಾಧಿಕಾರಿ ಎ ಸುರೇಶ್ ರೈ, ಮಂಜೇಶ್ವರ ವಲಯ ಸಮಿತಿಯ ಅಧ್ಯಕ್ಷ ಶಶಿಧರ ಶೆಟ್ಟಿ ಜಮದಮನೆ, ಮಂಜೇಶ್ವರ ಪಂಚಾಯತ್ ಸಮಿತಿ ಅಧ್ಯಕ್ಷ ಬಿಎಂ ದಿನಕರ ಹೊಸಂಗಡಿ, ಮೀಂಜಾ ಪಂಚಾಯತ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಸಂತಡ್ಕ, ಪೈವಳಿಕೆ ಸಮಿತಿ ಗೌರವ ಕಾರ್ಯದರ್ಶಿ ಲೋಹಿತ್ ಭಂಡಾರಿ ಕುರಿಯಗುತ್ತು, ಮಂಗಲ್ಪಾಡಿ ಪಂಚಾಯತ್ ಸಮಿತಿಯ ಸುರೇಶ್ ಶೆಟ್ಟಿ ಪರಂಕಿಲ, ವರ್ಕಾಡಿ ಸಮಿತಿಯ ಸದಾಶಿವ ಟೈಲರ್, ವಲಯ ಸಮಿತಿ ಕಾರ್ಯದರ್ಶಿ ಅರವಿಂದಾಕ್ಷ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.